ಮೊಬೈಲ್ ಕೊಡ್ಲಿ ಎನ್ನ ಬುದ್ಧರು ಹೇಳ್ದಪ್ಪ ಮಾಯ್ತಣ್ಣ ಮೊಬೈಲ್ ಕೊಡ್ಲಿ ಮೊಬೈಲ್ तू ले रहा है ಎಸ್ಎಂ ಟ್ರೋಫಿ 2022 ಈ ಕ್ರೀಡಾಕೂಟದ ಉದ್ಘಾಟನಾ ಕಾರ್ಯಕ್ರಮ ಇದೀಗ ನೆರವೇರಲಿದೆ. ಈ ಪಂದ್ಯಾಕೂಟದ ಉದ್ಘಾಟನೆಗೆ ಆಗಮಿಸಿದಂತಹ ಅತಿಥಿಗಣ್ಯರನ್ನ ವೇದಿಕೆಗೆ ಆಹ್ವಾನಿಸುವಂತಹ ಸಮಯ. ಪ್ರಮುಖವಾಗಿ ಹಿಂದೂ ಯುವ ಸೇನೆ ನಂತರ ಇದರ ಪ್ರಮುಖರಾದಂತಹ ಕೊರಗಪ್ಪ ಶೆಟ್ಟಿ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಹಿಂದೂ ಯುವ ಸೇನೆ ಇದರ ಅಧ್ಯಕ್ಷರಾದಂತಹ ದಿನೇಶ್ ಸುವರ್ಣ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಬ್ಬ ಅತಿಥಿಯಾಗಿ ಆಗಮಿಸಿದ್ದಾರೆ ಸುರೇಶ್ ಶೆಟ್ಟಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೂ ನಾಗಬ್ರಹ್ಮ ರಕ್ತೇಶ್ವರಿ ಸಮಿತಿಯ ಅಧ್ಯಕ್ಷರಾದಂತಹ ಹರೀಶ್ ಕೆ ಪೂಜಾರಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮತ್ತೊಬ್ಬ ಅತಿಥಿಯಾಗಿ ಸ್ಥಳೀಯರಾದಂತಹ ಪ್ರಮುಖರಾದಂತಹ ಕೇಶವ ಗುರುಸ್ವಾಮಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಸಂದೇಶ್ ಶೆಟ್ಟಿ ನಂತರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಶಾಂಭವಿ ಕ್ರೀಡಾ ತಂಡದ ಅಧ್ಯಕ್ಷರಾದಂತಹ ಉಮೇಶ್ ಪೂಜಾರಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಸಣ್ಣ ಶಾಮಿಯಾನ ಇದರ ಮಾಲಕರಾದಂತಹ ಸನತ್ ಶೆಟ್ಟಿ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಹಿಂದೂ ಸೇನೆ ಪ್ರಮುಖರಾದಂತಹ ಸಂದೀಪ್ ನಂದನಪುರ ಇವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇದೀಗ ಈ ಒಂದು ಕ್ರೀಡಾಕೂಟದ ಹಾಗೆ ಸುನಿಲ್ ಎಲೆಕ್ಟ್ರಿಕಲ್ಸ್ ಅಂಡ್ ಸೌಂಡ್ಸ್ನ ಸುರೇಶ್ ರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಇದೀಗ ಈ ಒಂದು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡ್ತಾ ಇದ್ದೇವೆ. ದೀಪ ಪ್ರಜ್ವಲಿಸುವ ಮೂಲಕ ಆಗಮಿಸಿದಂತಹ ಅತಿಥಿ ಗಣ್ಯರು ದೀಪ ಪ್ರಜ್ವಲಿಸುವ ಮೂಲಕ ಒಂದು ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. चप्पल ले लाइव तैयार नहीं है असतोमा सद्गमय तमसोमा ज्योतिर्गमय मृत्योमा अमृतंगमय. ओम शांति शांति शांति. 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 sana sarin kia seriusan nonton ಧನ್ಯವಾದಗಳು. ದೀಪ ಪ್ರಜ್ವಲನೆ ಮೂಲಕ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ಇದೀಗ ಅಂಕಣದ ಮಧ್ಯಭಾಗದಲ್ಲಿ अंदी कुदार ಕೊರಡು ಪೂ ಕೊರಡು ಕೊರಡು ಕಂದನದ ಕೊರ ಕೊರ ಕೊರಡು ಪೂರೆ ಬನ್ನಿ ಯಾರೇ ಕೊರ ಬೋಲೆ ಜೀತ್ ಬೋಲೆ ನಿಕಿಸ್ ಅತ್ತೆ ಯಾರು ಅನ್ನ ಕುದಾರ್ ಬಂದು ಕೊರ್ರೆ ಆಗಮಿಸಿದಂತಹ ಅತಿಥಿ ಗಣ್ಯರನ್ನ ಇದೀಗ ಹೂಗುಚ್ಛ ನೀಡಿ ಸ್ವಾಗತಿಸುವಂತಹ ಮೊದಲಿಗೆ ಕೊರಗಪ್ಪ ಶೆಟ್ಟಿ ನಂಗನಪುರ ಇವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಮನೀಶ್ ಅವರು ನೀಡಬೇಕಾಗಿ ವಿನಂತಿ. ಹಾಗೆ ಇನ್ನೂರ ಮುಖ್ಯ ಅತಿಥಿಯಾದಂತಹ ದಿನೇಶ್ ಸುವರ್ಣ ಇವರನ್ನು ಕೂಡ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ರಿತೇಶ್ ಅವರ ನೀಡಬೇಕಾಗಿ ವಿನಂತಿ. ಹಾಗೆ ಸುರೇಶ್ ಶೆಟ್ಟಿ ನಂದನಪುರ ಇವರನ್ನು ಕೂಡ ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಮಹೇಶ್ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಹರೀಶ್ ಪೂಜಾರಿ ನಂದನಪುರ ಇವರನ್ನ ಸಚಿನ್ ಇವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಸಂದೇಶ್ ಶೆಟ್ಟಿ ನಂದನಪುರ ಇವರಿಗೆ ಶೋಭಿತ್ ಅವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಉಮೇಶ್ ಪೂಜಾರಿ ನಂದನಪುರ ಇವರನ್ನ ಸಾನು ಇವರು ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಕೇಶವ ಗುರುಸ್ವಾಮಿ ಅವರಿಗೆ ಮೋಹಿತ್ರವರು ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಸನತ್ ಸಣ್ಣ ಸ್ವಾಮಿಯನ ಮಾಲಕ ಇವರಿಗೆ ಅಭಿಷೇಕ್ ರವರು ಹಾಗೆ ನಮಗೆ ಧ್ವನಿವರ್ಧಕದಲ್ಲಿ ಸಹಕಾರವನ್ನು ಕೊಟ್ಟಂತಹ ಸುರೇಶ್ ಅವರು ಆಗಮಿಸಿ ಹೂಗುಚ್ಛವನ್ನು ಸ್ವೀಕರಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಸುನಿಲ್ ಸಾನ್ಸ್ ಇದರ ಮಾಲಕರಾದಂತಹ ಸುರೇಶ್ ಈ ಸಂದೀಪ್ ಅವರು ನೀಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಮತ್ತೊಬ್ಬರು ಅತಿಥಿಯಾದಂತಹ ಸಂದೀಪ್ ನಂದನಪುರ ಇವರಿಗೆ ರಾಹುಲ್ ರಾವ್ ಹೂಗುಚ್ಛವನ್ನು ನೀಡಿ ಸ್ವಾಗತಿಸ್ತಾ ಇದ್ದಾರೆ. ಇದೀಗ ದೀಪ ಪ್ರಜ್ವಲಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಲಾಗಿತ್ತು. ಹಾಗೆ ಅಂಕಣದ ಮಧ್ಯಭಾಗದಲ್ಲಿ ತೆಂಗಿನಕಾಯಿ ಹೊಡೆಯುವ ಮೂಲಕ ಮತ್ತೊಮ್ಮೆ ಚಾಲನೆಯನ್ನು ನೀಡಬೇಕಾಗಿ ಬಂದಿರುವಂತಹ ಅತಿಥಿ ಗಣ್ಯರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಮತ್ತೆ ಲೈಟಿಂಗ್ influence కాదు ఉంటుందన్నా ఓన్యా ఉంటుంది బరుపు మార్పు నిఖిల్ ಹೆಚ್ಚಿನ ಲೈವ್ ಬರೋದು ಲಕ್ಕಿಲೇ ಒರಿ ಗ್ರೌಂಡ್ ಇದೆ ಮನ್ಪ್ಲೆ ಕೇಶವಣ್ಣ ಮನ್ಪ್ಲೆ ಇರಲ್ಲ ಕ್ರೀಡಾಕೂಟಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಿದಂತಹ ಅತಿಥಿ ಗಣ್ಯರಿಗೆ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಸ್ಎಂ ಟ್ರೋಫಿ 2022 ಪ್ರಥಮ ಪಂದ್ಯಾಟಕ್ಕಾಗಿ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇನೆ. ಎಎಫ್ಸಿ ಮತ್ತು ಕೆಎಫ್ಸಿ ತಂಡದ ಮಧ್ಯೆ ನಡೆಯುತ್ತಿದೆ ಪ್ರಥಮ ಪಂದ್ಯಾಟ. ಎರಡು ತಂಡದ ಕಪ್ತಾನರು ಆದಷ್ಟು ಬೇಗ ಕಮೆಂಟ್ ಬಾಕ್ಸ್ನ ಕಡೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.
ಕೆಎಫ್ಸಿ ಕೊಂಚಾಡಿ ಹಾಗೂ ಎಎಫ್ಸಿ ಮುಲ್ಲಕಾರ್ ತಂಡದ ಕಪ್ತಾನರು. ಹಲೋ, ಪ್ರಥಮ ಪಂದ್ಯಾಟಕ್ಕಾಗಿ ಕೆಎಫ್ಸಿ ಕೊಂಚಾಡಿ ಹಾಗೂ ಎಎಫ್ಸಿ ಮುಲ್ಲಕಾರ್ ತಂಡದ ಕಪ್ತಾನರು ಆದಷ್ಟು ಬೇಗ ಕಮಿಟರಿ ಬಾಕ್ಸ್ ಕಡೆಗೆ ಬರಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಎಎಫ್ಸಿ ತಂಡದ ಕಪ್ತಾನ ನಮಗಾಗಿ ಕೆಎಫ್ಸಿ ತಂಡದ ಕಪ್ತಾನಲ್ಲಿ ಕಾಯ್ತಾ ಇದ್ದಾರೆ. ನಾಣ್ಯ ಚಿಮ್ಮಿಕೆಗಾಗಿ ಎಎಫ್ಸಿ ಮುಲ್ಲಕಾರ್ ತಂಡದ ಕಪ್ತಾನ ಏನು ಮೊಬೈಲ್ ಇಂದ ರೊಟ್ಟಿ ಫುಲ್ ಕವರ್ ಆಗ್ಬಿಡ. ಅಯ್ಯೋ ಕವರ್ ಆಪ್ ತಪ್ಪಿರೋದು ಐಟ್ ಕುಲ್ಲರ್ ಹಾಕ್ಬಿಟ್ಟಿವಿ. ಕುಲ್ಲ ಪೊಲಿ ಮೊಬೈಲ್ ದಿಯರೆ ಮಾತ್ರ ಎತ್ತರ ಹಿಡಿದು ಬಾಲ್ ಬಿಡು ಇಂಚಿನ ಸೈಡ್ ಇದೆ. ಅವು ಪತ್ತ ಬರ್ತಾನೆ ಮೊಬೈಲ್ ಸ್ಟಾರ್ಟ್ ಮಾಡಿದ್ರೆ ಜಾನ ಹೋಂಡಾ ಬುಧಾರು